ಅಥವಾ ನನ್ನ ಇಲಾಖೆಗೆ ಯಾವ ರೀತಿಯ ಕೆಲಸವನ್ನು ಮಾಡಬೇಕು ಆ ರೀತಿಯ ಒಂದು ಕೆಲಸವನ್ನು ಮಾಡಿ ತೋರಿಸುವಂಥ ಒಂದು ಹೊಣೆಗಾರಿಕೆ ಇದೆ. ಆ ರೀತಿಯ ಒಂದು ಹೊಣೆಗಾರಿಕೆಯನ್ನು ಕೊಟ್ಟು ನನ್ನ ಹಿರಿಯರು, ನನ್ನ ಸಂಘಟನೆಯ ಎಲ್ಲ ಹಿರಿಯರು ಕೂಡ ಆ ರೀತಿಯ ಒಂದು ದಿಕ್ಕಿನಿಂದ ಯೋಚನೆ ಮಾಡಿ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಅನ್ನತಕ್ಕಂಥ ಒಂದು ಮಾತನ್ನ ಈ ಒಂದು ಸಂದರ್ಭ ಹೇಳಿಕೊಂಡು ಮತ್ತೊಮ್ಮೆ ಈ ಒಂದು ಕಬಡ್ಡಿ ಪಂದ್ಯಾಟವನ್ನು ಮಾಡಿರ್ತಕ್ಕಂಥ ಯುವ ಸೇನೆಯ ಫ್ರೆಂಡ್ಸಿನ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿರ್ತಕ್ಕಂಥ ಎಲ್ಲ ಕ್ರೀಡಾ ಪ್ರೇಮಿಗಳಿಗೆ ಮತ್ತು ಕ್ರೀಡಾಪಟುಗಳಿಗೆ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸಚಿವರ ಪ್ರೀತಿಯ ಮಾತುಗಳಿಗಾಗಿ. ದೂರದ ಕುಂದಾಪುರದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲ ಬಹಳ ಪ್ರೀತಿಯಿಂದ ಇಲ್ಲಿಗೆ ಆಗಮಿಸಿದಿರಿ. ನಿಮಗೆ ಮತ್ತೊಮ್ಮೆ ಕೃತಜ್ಞತೆ ಸಮರ್ಪಿಸ್ತಾ ಮುಂದೆ ರಾಕೇಶ್ ಮಲ್ಲಿಯವರು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಕರ್ನಾಟಕ ರಾಜ್ಯಾಧ್ಯಕ್ಷರು, ಕ್ರೀಡಾ ಪೋಷಕರು ಆಗಿರುವಂತಹ ಶ್ರೀ ರಾಕೇಶ್ ಮಲ್ಲಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ತೃತೀಯ ಬಹುಮಾನವನ್ನ ಪಡ್ಕೊಂಡಂತ ತಂಡ ಎಸ್ಡಿಎಂ ಉಜಿರೆ ತಂಡ ಇದೀಗ ವೇದಿಕೆಯಲ್ಲಿ ತಮ್ಮ ಬಹುಮಾನವನ್ನ ಪಡ್ಕೊಳ್ತಾ ಇದೆ. ಅತಿಥಿಗಳು ಮತ್ತು ಪದಾಧಿಕಾರಿಗಳು ನಾವು ದಯವಿಟ್ಟು ವೇದಿಕೆಗೆ ಬಂದು ಬಹುಮಾನವನ್ನ ನೀಡಿ ಅವರನ್ನು ಗೌರವಿಸಬೇಕು ಅಂತ ನಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಬಹಳ ಉತ್ತಮ ಆಟವನ್ನ ಆಡಿ ಈ ಪಂದ್ಯಾಟವನ್ನು ಯಶಸ್ವಿಗೊಳಿಸಿಕೊಂಡಿದ್ದೀರಿ. ತಮಗೆ ವಿಶೇಷವಾಗಿ ಕಡವದ ಕ್ರೀಡಾಭಿಮಾನಿಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಬಹುಮಾನವನ್ನ ನೀಡ್ತಾ ಇದ್ದೇವೆ. ನಿಮ್ಮ ಭವಿಷ್ಯ ಉಜ್ವಲವಾಗಲಿ, ಇನ್ನಷ್ಟು ಪಂದ್ಯಾಟವನ್ನು ಆಡುವಂತಹ ಶಕ್ತಿ ಆ ಭಗವಂತ ನೀಡಲಿ ಅಂತ ನಮ್ಮ ಈ ಭಾಗದ ಎಲ್ಲ ದೇವರಲ್ಲಿ ಬೇಡುತ್ತಾ ತಮಗೆ ಬಹುಮಾನವನ್ನು ವಿತರಿಸ್ತಾ ಇದ್ದೇವೆ. ತೃತೀಯ ಬಹುಮಾನವನ್ನ ಪಡ್ಕೊಂಡಂತ ತಂಡ ಎಸ್ಡಿಎಂ ಉಜಿರೆ ತಂಡ ಇದೀಗ ಈ ಪಂದ್ಯಾಟದಿಂದ ನಿರ್ಗಮಿಸ್ತಾ ಇದೆ. ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸುಮಾರು ಭಾಷೆಗಳ ಮೂಲಕ ಈ ಒಂದು ಪಂದ್ಯಾಟದ ನಿರೂಪಣೆಯನ್ನು ಮಾಡಿ ಜನಮನ್ನಣೆಯನ್ನು ಗಳಿಸಿರ್ತಕ್ಕಂಥ ದಿವಾಕರ ಉಪ್ಪಳ ನಾವು ದಯವಿಟ್ಟು ವೇದಿಕೆಗೆ ಬಂದು ಈ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ನಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ವಿಜಿತ್ ಸೌಂಡ್ಸ್, ವಿಜಿತ್ ನಾವು ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇವೆ. ಉತ್ತಮ ಲೈಟಿಂಗ್ ಮತ್ತು ಸೌಂಡ್ಸ್ ವ್ಯವಸ್ಥೆ ಮಾಡಿರ್ತಕ್ಕಂಥ ವಿಜಿತ್ ಸೌಂಡ್ಸ್ ಕಡಬ ಇವರ ಮಾಲಕರು ವಿಜಿತ್. ಈ ಕಾರ್ಯಕ್ರಮದ ಯಶಸ್ಸಿಗೆ ಸಂಘಟಕರೊಂದಿಗೆ ಹಾಗೂ ಇವತ್ತು ಯಶಸ್ವಿಯಾಗಿ ಕಾರ್ಯಕ್ರಮ ನಿರೂಪಿಸಿದಂತಹ ಆತ್ಮೀಯ ಮಿತ್ರ, ನೂತನ ಕಡಬ ತಾಲೂಕು ಯೋಜನಾ ಒಕ್ಕೂಟದ ಅಧ್ಯಕ್ಷರಾದಂತಹ ಶಿವಪ್ರಸಾದ್ ಮೇಲೇರಿಯವರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕೆಂದು ವಿನಂತಿ. ಜೆಕೆ ಅಕಾಡೆಮಿ ಕಾಸರಗೋಡು ತಂಡ ಚತುರ್ಥ ಬಹುಮಾನವನ್ನು ಪಡೆದುಕೊಂಡು ಈ ಒಂದು ಪಂದ್ಯಾಟದಿಂದ ನಿರ್ಗಮಿಸ್ತಾ ಇದೆ. ನಮಗೆ ಯುವಸೇನೆ ಕಡಬ ಇದರ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. सबसे ज्यादा प्रो कबड्डी खेलने वाला राज्य है हरियाणा, जहां से पहुंचे हैं पवन कड़ियान जी. जरा सामने आ जाइए. पवन कड़ियान जी, स्वागत है आपके लिए. प्लीज प्लीज प्लीज. पहला सवाल ये है, आप पहली बार कर्नाटक में आ रहे हो कि इससे पहले आप यहाँ पहुंच चुके हैं? पहले आ चुका हूँ कई बार मैच खेलने के लिए, पर जगह का नाम याद नहीं, और इतना प्यार देने के लिए सभी का मैं दिल से धन्यवाद करता हूँ. आप बता रहे थे कि कर्नाटक में बहुत सारा मैच आप खेल चुके हैं. अगला सवाल है कि उत्तर भारत के विशेष रूप से हरियाणा की कबड्डी और कर्नाटक की कबड्डी में क्या अंतर है आपके? अंदर कुछ नहीं है, प्लेयर से मैं प्रैक्टिस करनी है, मैच खेलना है, मैं कुछ फर्क नहीं मानता किसी भी प्लेयर में. आखिरी सवाल, मैंने बता रहे थे कि जो 2014 में प्रो कबड्डी की शुरुआत हुई, उसके बाद कबड्डी खिलाड़ियों के एक उमंग दुगनी हो चुके हैं. आपके एक खिलाड़ी बन के आपके जीवन में क्या परिवर्तन आए हैं प्रो कबड्डी के बाद? सबसे पहले तो मैं सभी फैंस का धन्यवाद करना चाहता हूँ जो सातों सीजन में मैं खेला हूँ, उसके लिए मैं तहे दिल से धन्यवाद करता हूँ. 7 ಸೀಸನ್ಗಳಲ್ಲಿ ಪ್ರೋ ಕಬಡ್ಡಿದ ಆಟವನ್ನು ಆಡಿದಂತಹ ಆಟಗಾರ ನಮ್ಮ ಪವನ್ ಕಡಿಯಾನ್. ಒಂದು ದೊಡ್ಡ ಚಪ್ಪಾಳೆ ಇರಲಿ. बहुत बहुत धन्यवाद. Yes, Pawan Kadiyan for receiving the best raider of the competition award. Congratulations, Pawan. Now the next individual is the best defender of the competition. ಈ ಕೂಟದ ಅತ್ಯುತ್ತಮ ಡಿಫೆಂಡರ್ ಪ್ರಶಸ್ತಿಯನ್ನು ಪಡೆದುಕೊಳ್ಳುವಂತಹ ತಾರೆ none other than the man from Alvas, Mallikarjuna. Best defender Mallikarjuna of Alvas.
rupees 40,000 and trophy. ಚಪ್ಪಾಳೆ ಇರಲಿ ಫ್ರೆಂಡ್ಸ್ ಕ್ಲಬ್ ಕಡಬ ಕೂಟದಲ್ಲಿ ದ್ವಿತೀಯ ಸ್ಥಾನವನ್ನ ಅಲಂಕರಿಸುವ ಮೂಲಕ ಅದ್ಭುತ of you because you the team of Coastal Karnataka. Alvas Mudavigre.